ಕಾರ್ಯಪ್ರವೃತ್ತಿ ಈಶ್ವರ ಪ್ರವೃತ್ತಿ ಅಲ್ಲಿ ಬುದ್ಧಿ ಉಂಟು. ಆ ಬುದ್ಧಿ ಉಂಟು. ಅದರಲ್ಲಿ ಬುದ್ಧಿಗೆ ಕರ್ತೃತ್ವಕ್ಕೆ ಬುದ್ಧಿ ವ್ಯಾಪಕ. ಈಶ್ವರ ಈ ಪ್ರವೃತ್ತಿ ಉಂಟಲ್ಲ ಅಭಾವ ಕರ್ತ ಬುದ್ಧಿ ಉಂಟ ಅಭಾವದಲ್ಲಿ ಕರ್ತೃ ಕರ್ತು ಅಸಂಭವತ್ಯೇವೆ ಇದು ಕಥಂ ಕರ್ತೃತ್ವ ನಿಷೇಧೀಕ ಸ್ವರೂಪತ್ವ ವಕ್ತನ ವಿರೋಧ. ಕರ್ತೃತ್ವಕ್ಕೂ ನಿಷೇಧೀಕ ಸ್ವರೂಪಕ್ಕೂ ವಿರೋಧ ಬಂತು. ಕರ್ತೃತ್ವ ಇದ್ದಲ್ಲಿ ಬುದ್ಧಿ ಬೇಕು, ಅಭಾವದಲ್ಲಿ ಬುದ್ಧಿ ಇಲ್ಲ ಅಂದರೆ ಕರ್ತೃತ್ವ ಇಲ್ಲ. ಕರ್ತೃತ್ವ ಬುದ್ಧಿಪೂರ್ವಪ್ರವೃತ್ತಿ ಇತಿ ನಿಶ್ಚಿತಂ ಅಥವಾ ಬುದ್ಧಿಪೂರ್ವಪ್ರವೃತ್ತಿ ಕರ್ತೃತ್ವಮಿತಿ ನಿಶ್ಚಿತಂ. ಇದು ಇದು ನಮ್ಮ ಭಾವ್ಯಕ್ತ ಪ್ರತ್ಯಯ ಇದು ನಿಶ್ಚಯ ಅಂತ. ಬುದ್ಧಿಪೂರ್ವಪ್ರವೃತ್ತಿ ಕರ್ತೃತ್ವಮಿತಿ ನಿಶ್ಚಯ. ಆವಾಗ ಬುದ್ಧಿಪೂರ್ವಪ್ರವೃತ್ತಿ ನಿಶ್ಚಿತ, ಬುದ್ಧಿಪೂರ್ವಪ್ರವೃತ್ತಿ ಕರ್ತೃತ್ವಮಿತಿ ನಿಶ್ಚಿತ ಅಂತ ಇರಬೇಕಿತ್ತು. ನಿಶ್ಚಿತ ನಿಶ್ಚಯ ಭಾವ್ಯಕ್ತ ಪ್ರತ್ಯಯ ಮಾಡಿದರೆ ನವಂಸದಿಗೆ ಕೊಡ್ತೇವೆ. ಸರಿ, ಆದರೂ ವ್ಯಾಪ್ತಿಯೇನೋ ಬಂತು, ಆದರೆ ನಿಷೇಧ ಮಾತ್ರತ್ವಾದಿ ಯಾಕೆ, ನಿಷೇಧೀಕ ಸ್ವರೂಪತ್ವಾದಿ ಯಾಕೆ? ಅಭಾವತ್ವ ಅಭಾವ ಕರ್ತಾರಭವತಿ ಯಾಕೆ? ಅಭಾವತ್ವ ಅಭಾವದ ಪ್ರಯುಕ್ತ ಅಭಾವ ಕರ್ತಾವೃತ್ತ ಅಭಾವತ್ವ ಅಭಾವ ಹೇತು ಅಪ್ರಯೋಜಕತ್ವ. ಅಪ್ರಯೋಜಕ ಶಂಕ ಹೋಗಿ ಪರಿಹಾರ ಮಾಡಿ ವ್ಯಾಪ್ತಿ ಹೇಳಿಬಿಟ್ಟು. ತಥಾಪಿ ವೈಯರ್ಥ್ಯಂ ಅಪರಿಹಾರ್ಯ ಅಭಾವ ಪರ್ಯಾಯೋ ಹಿ ಪ್ರತಿಷೇಧ ಶಬ್ದ. ಪ್ರತಿಷೇಧ ಅಂದರೆ ಅಭಾವ. ಪ್ರತಿಷೇಧತ್ವಾತ್ ಅಭಾವ ಕರ್ತಾರಭೂತಿ ವಿಚಾರ ಬಂದಿದ್ದರೆ ಹೇತು ಘಟಕ ವಿಶೇಷಣ ಅಭಾವ ಕರ್ತಾರಭೂತಿ ಪ್ರತಿಷೇಧತ್ವಾತ್ ವಿಚಾರ. ಕುಲಾಲಯಲ್ಲಿ ಕರ್ತೃತ್ವ ಉಂಟು ಇಲ್ಲ, ಆದ್ದರಿಂದ ಪ್ರತಿಷೇಧತ್ವ ಕರ್ತವ್ಯ ಬರ್ತದೆ. ಕುಲಾದಿಗಳಲ್ಲಿ ಎಲ್ಲಿಯೂ ಪ್ರತಿಷೇಧತ್ವ ಇಲ್ಲ, ಅದರಿಂದ ಅಕರ್ತೃತ್ವಕ್ಕೆ ವಿಚಾರ. ಅಭಾವ ಕರ್ತೃತ್ವ ಅಭಾವ ಎಲ್ಲಿ ಅಭಾವತ್ವ ಉಂಟೋ ಯಾವ ಅಭಾವ ಕರ್ತವ್ಯ ಉಂಟು. ಅದರಿಂದ ಇತರ ಭಾವತ್ವ ತತ್ರ ಅಕರ್ತೃತ್ವ ವ್ಯಾಪ್ತಿ ವಿಚಾರ ಎಲ್ಲಿಯಾದರೂ ಒಂದೊಂದು ತೆಗೆದಿದೆ.
ಪೂಜೆ ಇಲ್ಲ ನಿತ್ಯದಷ್ಟೇ ಇವತ್ತಾಗುವುದಿಲ್ಲ ಅಲ್ಲಿ ಪೂಜೆ